ಎನ್ಪಿಎಸ್ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ತರುವ ನಿಟ್ಟಿನಲ್ಲಿ ಈಗಾಗಲೇ ಹಲವು ಹೋರಾಟದ ಮೂಲಕ ಯಶಸ್ಸಿನ ಹಂತಕ್ಕೆ ತಲುಪಿದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವತಿಯಿಂದ ಹೋರಾಟದ ಮುಂದಿನ ಭಾಗವಾಗಿ ಡಿಸೆಂಬರ್ 12ರಂದು ರಾಜ್ಯದ ಪ್ರತಿಯೊಬ್ಬ ಎನ್ಪಿಎಸ್ ನೌಕರರು ತಮ್ಮ ಕುಟುಂಬ ಸಮೇತರಾಗಿ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನಕ್ಕೆ ತೆರಳಿ ಅಲ್ಲಿ ಬೆಳಗಾವಿ ಚಲೋ ಬೃಹತ್ ಪಾದಯಾತ್ರೆ ಮತ್ತು ಅಹೋರಾತ್ರಿ ಸತ್ಯಾಗ್ರಹವನ್ನ ನಡೆಸಲಿದ್ದಾರೆ. ಎನ್ಪಿಎಸ್ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಇಬ್ರಾಹಿಂ ಎಂರವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಹಳೆ ಪಿಂಚಣಿ ಯೋಜನೆ ತರುವ ನಿಟ್ಟಿನಲ್ಲಿ ನಿರಂತರವಾಗಿ ಕಳೆದ 4 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಕಪ್ಪು ಪಟ್ಟಿ ಧರಿಸುವ ಮೂಲಕ ಪತ್ರ ಚಳವಳಿ, ರಾಜ್ಯ ಸಮಾವೇಶ, ಜಿಲ್ಲಾ ಸಮಾವೇಶದ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೇವೆ. ಕಳೆದ ಸಾಲಿನಲ್ಲಿ ವಿಶೇಷವಾದ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಹೋರಾಟವು ಅತ್ಯಂತ ಯಶಸ್ವಿಯಾಗಿದೆ. ಇದೀಗ ಹೋರಾಟದ ಮುಂದಿನ ಭಾಗವಾಗಿ ಎನ್ಪಿಎಸ್ ನೌಕರರು ತಮ್ಮ ಕುಟುಂಬ ಸಮೇತವಾಗಿ ಬೆಳಗಾವಿ ಚಲೋ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ನೌಕರರು ಧರಣಿಯಲ್ಲಿ ಭಾಗವಹಿಸಲಿದ್ದು, ಜಿಲ್ಲೆಯಿಂದ 20,000ದಷ್ಟು ಮತ್ತು ಪುತ್ತೂರಿನಿಂದ 600 ಮಂದಿಯಷ್ಟು ಎನ್ಪಿಎಸ್ ನೌಕರರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ವಿಶೇಷವಾದಂತಹ ಹೋರಾಟ, ರಕ್ತ ಕೊಟ್ಟೆವು ಪಿಂಚಣಿ ಬಿಡುವೆನ್ನುವಂತಹ ಒಂದು ವಿಶೇಷವಾದಂತಹ ಹೋರಾಟವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿ ಇದೀಗ ಮುಂದಿನ ಹೋರಾಟವಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಎನ್ಪಿಎಸ್ ನೌಕರರು ಸಹ ತಮ್ಮ ಕುಟುಂಬ ಸಮೇತವಾಗಿ ಏನು ಚಳಿಗಾಲದ ಅಧಿವೇಶನವಿದೆಯೋ ಆ ಬೆಳಗಾವಿಯಲ್ಲಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಕುಟುಂಬ ಸಮೇತರಾಗಿ ಒಂದು ಬೆಳಗಾವಿ ಚಲೋ ಎನ್ನುವಂತಹ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಈ ಹೋರಾಟದ ಅಂಗವಾಗಿ ರಾಜ್ಯದ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ನೌಕರರು ಆ ಬೆಳಗಾವಿ ಚಲೋ ಅಹೋರಾತ್ರಿ ಧರಣಿ ಮಾಡುವುದರ ಮೂಲಕ ನಮಗೆ ಹಳೆ ಪಿಂಚಣಿಯನ್ನು ನೀಡಬೇಕು ಎನ್ನುವಂತಹ ಒತ್ತಾಯವನ್ನು ಮಾಡಬೇಕಿದೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರತಿನಿಧಿಗಳಾದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ನ ರಾಘವೇಂದ್ರ ಗೌಡ, ಕಂದಾಯ ಇಲಾಖೆಯ ಚಂದ್ರು ನಾಯಕ್, ತಾಲೂಕು ಪ್ರತಿನಿಧಿಯಾದ ಕಂದಾಯ ಇಲಾಖೆಯ ಮಲ್ಲಿಕ್ ಕುಮಾರ್, ರಾಜ್ಯ ಸಮಿತಿ ಸದಸ್ಯ ವಿದ್ಯಾಧರ್ ರೈ ಎಂಆರ್ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.